ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿದ ಕುತ್ತಾರು ಮದಕ ಪರಿಸರಡ್ ಮದನಿ ನಗರದ ವಸತಿ ಸಮುಚ್ಚಯ ಬೊಕ್ಕ ಕೆಲವು ಇಲ್ಲಲಿರ್ದು ಬುಡ್ನ ಕಲುಷಿತ ನೀರುದಾತ್ರ ಅವೆತ ತೀರ್ಥ ಪರಿಸರಡು ಪುನ ಮದಕಗ್ ಕೈತಲ್ದ ಇಲ್ಲದಕ್ಲೆನ ಗೂವೆಲ್ಗೆ ಇರ್ಕದು ಪರ್ಪಿನ ನೀರು ಕಲುಷಿತ ಆವೊಂದುಂಡು ಅಂಚೆನೆ ಕೈತಲ್ದ ಶ್ರೀ ನಾಗಬ್ರಹ್ಮ ಕ್ಷೇತ್ರಗ್ಲ ಮಾಲಿನ್ಯ ಆವೊಂದುಂಡು ಪಂಡದು ಮುನ್ನೂರು ಪಂಚಾಯತ್ಗ್ ಅಂಗಾರೆ ಮನವಿನ ಒಪ್ಯಾದೆಗಳು.
ಬಗ್ಗೆ ಮಾಹಿತಿ ಕೊರ್ನ ಸ್ಥಳೀಯರು ಚಂದ್ರಹಾಸ್ ಪ್ರಭಾಕರ್ ಬೊಕ್ಕ ಶ್ರೀಕಾಂತ್ ವಸತಿ ಸಮುಚ್ಚಯ ಬೊಕ್ಕ ಮಿತ್ತ ಪರಿಸರದಗಳು ತಂಕ್ಲನೆ ಇಲ್ಲದ ಕಲುಷಿತ ನೀರನ್ನು ಪೈಪ್ ಮುಖಾಂತರ ಸಾರ್ವಜನಿಕ ಜಾಗೆಗೆ ಬುಟ್ಪುಣಿರ್ದಾತ್ರ ತಂಗ್ಲಿಗೆ ದಿಂಜ ತೊಂದರೆ ಆವೊಂದುಂಡು. ತಂಕ್ಲೆನ ಇಲ್ಲ ಬಿತ್ತಿಲ್ಗು ಗೂವೆಲ್ಗು ಅಂಚನೆ ಕೈತಲ್ದ ಮದಕಗು ಈ ಗುರೆ ನೀರು ವಾಸನೆ ನೀರು ದಿಂಚಿದು ಗುವೆಲ್ ಮದಕದ ನೀರು ಹಾಳಾವೊಂದುಂಡು. ಪರ್ಪಿ ನೀರು ಕಲುಷಿತ ಆಪಿನಿರ್ದಾತ್ರ ತಂಕ್ಲೆಗೂ ತೊಂದರೆ ಆವೊಂದುಂಡು. ವಾಸನೆ ಸಹಿಸರೆ ಸಾಧ್ಯ ಆಪುಜಿ ಮಲೇರಿಯಾ ಡೆಂಗ್ಯೂ ದಂಚಿನ ಸೀಕು ಸಂಕಟಲೆಗು ಸಾಂಕ್ರಾಮಿಕ ರೋಗಲೆಗು ಇಂದು ಕಾರಣ ಆಪುಂಡು. ಅಂಚನೆ ಪವಿತ್ರ ಕ್ಷೇತ್ರ ಶ್ರೀ ನಾಗಬ್ರಹ್ಮ ಸ್ಥಾನಗ್ಲ ಅಪವಿತ್ರ ಆಪುಂಡು. ಇಂದೆರ್ದು ದುಂಬುಲ 4 ವರ್ಷಡು ಇನ್ನಿತ ಬಗೆಟು 300 ಪಂಚಾಯತ್ಗೂ ಮನವಿ ಕೊಡ್ತಿತ್ತ. ಆಂಡ ಅಪಗದ ಆಡಳಿತಡಿತ್ತಿನ ಅಧ್ಯಕ್ಷರು ಉಪಾಧ್ಯಕ್ಷರಾವಡು ತಂಕ್ಲಿನ ಸಮಸ್ಯೆಗೂ ಗೇನ ಕೊರ್ತಿಜಿರು. ಇತ್ತೆ ಆಂಡಲ ಈ ಸಮಸ್ಯೆನು ಸರಿಮಂತು ಕೊರಡು ಪಡೆದು ಒತ್ತಾಯಿಸಾಯಿರು. ಅಲ್ಪದ ನೀರು ಇದೆ ತೋಡು ಏರಿಕೆಲ್ಲ ಪ್ಲಾಟದ ನೀರು ಈನಕ್ಕೆ ತೋಡುಗು ಬರೋನುಂಡು ಉಮ್ಮಿಳ್ಳ ಕುಲ್ಲೇರು ಹಾಪುಜಿ ಗುವೆಲ್ದ ನೀರು ಹಾಲಾತನು ಮಾತ ಪಂಚಾಯತಿ ತಕ್ಕಲು ಅಂತ ನಾವು ಈಗಿನ ಎಂಕ್ಲಾದನ್ನು ಅನ್ಕೋ ಆಜಿ 7 ವರ್ಷ ಅಂದು ಪಂಚಾಯತಿ ಕಂಪ್ಲೇಂಟ್ ಊರು ಮಂತಿನ ಒಂಜಿ ರೋಡ್ ಮಣ್ಣು ಬಾರ್ದು ಕೊಣತ್ತು ಬಾರ್ದಿಲ್ಲ ಇದಕ್ಕೂ ಸುದ್ದಿ ಇಜ್ಜಾಪಿ ವಿಷಯ ಬಂಡ ಅಮೃತ ಮೋರಿ ಚರಂಡಿ ವಿಷಯ ಚರಂಡಿ ಬಣ್ಣಗ 7 ವರ್ಷ ದುಂಬುಡ್ತಿಂಚಿ ಐಕ ಗಲೇಜಿ ನೀರು ಬರೋದೊಂದು ಪ್ಲಾಟ್ದ ಐಕ ಕಂಪ್ಲೇಂಟ್ ಕೊಡ್ತಿತ್ಯ 7 ವರ್ಷ ದುಂಬು ಅಂಚೆನೆ 7 ವರ್ಷ ಪೋಪುನಿ ಮನ್ಪೇರು ಪಿರ ಬರೋದಿಲ್ಲ ಅಂಚೆನೆ ಈ ಸೈಡ್ಲ ಅಂಚೆ ಪರಿಯ ಕೊರ್ನೆಕ್ಲ ಮನ್ಪೇನ್ ಬರೋದಿಜ್ಜೇರು ಆ ಗಲೇಜಿ ನೀರು ಹಿಡಿದ ಹತ್ರ ಜೋಕ್ಲಿಗೆ ಇಲ್ಲದ ಸುಮಾರು ಸಮಸ್ಯೆ ಎಲ್ಲ ಉಂಟು ನೀರು ಗುವೆಲ್ದ ನೀರ್ಲ ಹಾಲಾಂಡು ಅಂಚೆನೆ ಪರಿಸರ ಇತ್ತಿನ ಈ ಸೊಗದ ಕೆದನ್ನು 7 ವರ್ಷ ಮುರಣಿ ಕರಿವರ್ತ 16,000 ಖರ್ಚು ಬಂದದ ಐನು ಕ್ಲೀನ್ ಮಂತ್ ಕೊಂಡು ಪರಿಹಾರ ನೀರು ಹಾಕೊಂಡು ಜಾಗೆ ಅಂದು ಆ ಜಾಗೆಗೆ ಆ ಗಲೇಜಿ ನೀರು ಕಡಪುಡ್ದು ಇಡೀ ವಾತಾವರಣ ಹಾಳು ಮಂತ್ ಬಿಡಿಯರು ಪಂಚಾಯತ್ ದಾಖಲೆಗೆ ಎನ್ನಾಗ ಒಂದು ಸಮಸ್ಯೆ ಇತ್ತೆ ಬರ್ಪೆ ಬಕ್ಕ ಬರ್ಪೆ ಪಂಡದು ಆಶ್ವಾಸನೆ ಕೊರೊಂದು ಇರಾಗಲಿ ಅಂಚ ಮಾತ ನಾಗರಿಕ ಇರಲ ಇತ್ತೆ ಒಂಜಾದು ಇತ್ತೆ ಐನಿತ್ತೆ ಬಂದು ಮನ್ಪುಣ ಅಭಿಪ್ರಾಯಗಳು ಮಂತದ ಒಂಜಾ ಪಂಚಾಯತ್ ಎನ್ನಾಗ ಹಾಕ್ಲಿ ಮನ್ಪೆ ಅಂತ ಪನ್ಪೇರು ಮನ್ಪುಣದ 7 ವರ್ಷದ ದಿಂಚಿ ಇತ್ತ 300 ಗ್ರಾಮ ಪಂಚಾಯತಿ ದಾಖಲೆ ಅಂಚನೆ ಈ ಸರಿ ಅಂಕ್ಲು ಐನು ಬಂದು ಮನ್ಪುಣಂಜಿ ಅಭಿಪ್ರಾಯ ಮಂತದ ಅಂಚನೆ ಮುಲ್ಪ ಎಡ್ಡ ಸ್ಥಳ ಉಂಡು ನಾಗನ ಕಟ್ಟೆ ಆ ನಾಗನ ಕಟ್ಟೆಗಳ ಆ ನೀರು ಕೆಸರದ ನೀರು ಹೋದು ಆಲಾಪಣಂಜಿ ಪರಿಸ್ಥಿತಿ ಏರ್ತದುಂಡು ನೀರು ಪೂರ ಆ ಕೆಸರ ನೀರು ಬತ್ತದು ನಾಗನಟ್ಟದ ಕೆರೆಗೆ ಬರೋದುಂಡು ಆ ಕೆರೆ ಆಲಾದುಂಡು ಇತ್ತೆ ಪಂಚಾಯತ್ ದಾಖಲೆ ಹೊಣ್ಣಗ ಒಯ್ಕ್ಲ ಸ್ಪಂದನೆ ಮಂತೊಂದು ಇಜ್ಜೇರು ಇಂದು ಇತ್ತೆ ಕೊರೋನಾದಲ್ಲ ಸಿಚುವೇಶನ್ ಮಸ್ತ್ ಬ್ಯಾಡ್ ಉಂಡು ಐತನ ರೂಟು ಈ ಸಾಂಕ್ರಾಮಿಕ ರೋಗಲ ಬರೋದುಂಡು ಪೂರೆಲ್ಲ ಮಲೇರಿಯಾ ಮುಲ್ಪ ಕೈತರಿಲ್ಲದಕ್ಲಿಗೆ ಬೊಕ್ಕ ಜೋಕ್ಲೆಲ್ಲ ಹುಷಾರಿಜ್ಜಿ ನೀರು ಪರ್ಪನ ನೀರ್ಲ ಮಸ್ತ್ ಕಲುಷಿತ ಆತನು ಅಂಚ ಅದು ಪುನಃ ಬೇಗ ಒಂದು ವ್ಯವಸ್ಥೆ ಮಂತ್ ಕೊರಡು ಆ ವ್ಯವಸ್ಥೆ ಮಲ್ತಿಜಿನ ಈ ಸಾರಿ ಎಂಕಲು ಊರ್ದ ನಾಗರಿಕರ ಪೂರ ಸೇರಿದ ಒಂದು ವ್ಯವಸ್ಥೆ ಮಲ್ಪನ ಅಂಜಿನ ನಿರ್ಧಾರ ಬೈದ ಕೋಡೆಲ್ಲ ಹೋದು ಅಲ್ಪ ನಮ್ಮ ಪಂಚಾಯತ್ ಹೋದು ಮನವಿ ಕೊಡ್ದು ಬೈದು ಇನಿ ಬರ್ಪೆ ಅಂತೀರಿ ಮುಟ್ಟ ಬೈಜ್ಜಿರಿ ಇನ್ನಿಲ್ಲ ಒಂಜಿ ದಿನ ಕಾಪು ಎಂಕ್ಲು ಎಲ್ಲರದ ಬೊಕ್ಕ ದಾದ ಬಂದ ಎಂಕ್ಲೆ ಈ ಸಾರಿ ಮಂತ್ ಮೇಟುಲ್ಲ ನನ್ನ ಎಂಕ್ಲೆ ಮಸ್ತ್ 7 ವರ್ಷದ ಪ್ರಾಬ್ಲಮ್ ಆವೊಂದುಂಡು ಮುಲ್ಪ ಅಂಚ ಅದು ಪುನಃ ನನ್ನ ಕಾಪು ನಂಜಿನ ತಾಲ್ ಮಿಜ್ಜಿ ಊರ್ದಕ್ಲೆ ಏರಿಯಕ್ಲ ಮುಲ್ಪ ನನ್ನ ಇಂದು ನೀರು ಹೋದು ನನ್ನ ಗದ್ದೆಗೆ ಸೇರ್ನು ಅವಲ ಕಲುಷಿತ ಆವೊಂದುಂಡು ಪೂರ ಸೊ ನಿರ್ಧಾರ ಇತ್ತ ನನ್ನ ಪಂಚಾಯತ್ಗೆ ಬಿಡ್ತು ಇಂಜಿನ ಮಲ್ಪೇರು ಬಂದು ಕಾತೊಂದಿಲ್ಲ ಪಂಚಾಯತ್ ಇಂಜಿನ ಮಸ್ತ್ ಇಲ್ಲದ ನೀರು ಹಾಲಾತ ಮುಲ್ಪ ನೀರು ಬುಡ್ಪನಾಗಲಿ ಇಲ್ಲದಾಗ ಸೊ ನೆಟ್ಟು ನೆಡ್ತಾ ತೊಂದರೆ ಫ್ಲಾಟ್ ಪೂರ ಸೊ ಐಕ್ ಕ್ರಮ ಪತ್ತ ನೋಡುವ ಎಂಕೇನೊಂದಿಲ್ಲ ಈ ಮೂಲಕವಾದ ಎಂಕಲು ನೆಕ್ಕೇನೊಂದಿಲ್ಲ. ಸ್ಥಳೀಯರ ಮನವಿಗೆ ತಕ್ಷಣ ಸ್ಪಂದನೆ ಕೊರ್ನ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಬೊಕ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜಾಗೆಗೆ ಹೋದು ಕಲುಷಿತ ನೀರು ಪೈಪುರ್ದು ಬತ್ತದು ಸ್ಥಳೀಯರ್ನ ಇಲ್ಲ ಬಿತ್ತಿಲ್ಗು ಗೂವೆಲ್ಗು ಮದಕಗೆ ಏರ್ಕದು ನೀರು ಕಲುಷಿತ ಆಪ್ನೆನು ಖಚಿತ ಮಲ್ತೊಂಡಿರು. ಟ್ರೈನ್ ಇದೆಲ್ಲ ನೆತ್ತಲ್ಲ ಈ ಪೈಪ್ ರಾತ್ರಿ ಆಗಿ ಜನಕ್ಕೆ ಕೇಳೋಡತ್ತೆ ಮೂಲು ಹೆಂಗೆ ರಿಕ್ವೆಸ್ಟ್ ಮಾಡ್ತಾಪಲ್ಲ ಜನಕ್ಕೆ ಪುನತ್ತೆ ಯಾರು ಮೂಲು ಪೂಜೆ ಹೆಂಗೆ ಇದು ಬುಡ್ಲೆ ಬಡಂಡ ಟನ್ಗಟ್ಲೆ ಬುಡ್ಲೆಲ್ಲ ಹೆಂಗೆ ಸಮಸ್ಯೆ ಇದೆಯಾ ಜನಕ್ಕೆ ಅದು ಸಮಸ್ಯೆ ಮುಳುತ್ತದ ಯಾರು ಮೂಲಪೇನಾ
ಭಯಂಕರ ನೀರು ಬರೋದು ಬಂದ ಈ ಎಂಕಲ ನೆಟ್ ಬೋರ್ವೆಲ್ ಅಂಚೆ ನೀರು ಬರ್ತದೆ. ಒಂದು ನಿಮಿಷ ಕೊಡ್ಪ ಅಧ್ಯಕ್ಷರು ಕೊಡ್ಪ ಪೈಪ್ ಮಾಡಿ ನಿಂಚಿಡು ಬರ್ತೀನಿ తోడు అల్పద తోడు డీప్ ఉంటుంది డీప్ ముళ్ళు ಸ್ಟಾಪ್ ಅಂಡ್ ನೀನು ಅವು ಅಲ್ಪ ಬಂದವು ಅವು ಇಂಚಿಗೆ ಬರೆಯದ ಬರಲಿ ಬೊಕ್ಕ ಮಕ್ಕಳ ನೀರು ಬರ್ತದ ನೀರು ಬಂತು ತೋಡು ಕೆರೆಲ್ಲ ಉಂಟು ಹಲೋ ನೆಟ್ ಅಡಿಟ್ಲ ಇನ್ನೊಂದು ಕಲ್ಲು ಕಟ್ಟಿ ಪೈಪನ್ನು ಬಂದ್ ಮಾಡಿಸುವ ಆಯ್ತಾ. ಆದ್ರೆ ಮಣ್ಣು ಹಾಕಿ ಇದು ಮಾಡಬೇಡ, ಯಾಕಂದ್ರೆ ಈಗ ಮಳೆ ಇದ್ರಿಂದ ಮಳೆ ನೀರು ಅದನ್ನು ಒಂದು ಟೆಸ್ಟ್ ಮಾಡಬೇಕು. ಆಲ್ರೆಡಿ ಮಾತಾಡಿದ್ದಾರೆ, ಅದನ್ನು ಸ್ಟಾಪ್ ಮಾಡಿಸ್ತಾರೆ. ನೀರು ಬರ್ತಿದೆ ದಾಲ ಮುಳ್ಬದಾಲ್ ತೊಂದರೆ ಐನು ಸ್ಟಾಪ್ ಮಾಡ್ಬೋದು. ತೊಂದರೆಗೆ ಒಂದು ಇದು ಇದ್ದೇ ಇರ್ತದೆ ಆಯ್ತಾ. ಅವ್ರು ಹೇಳುದು ಕೆಳಗಿದ್ದ ಮನೆಗೆ ಅದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಸಹ ಹೊರಗಿಂದ ತಂದು ಅವರು ಕೆಳಗೆ ಮಾಡಿ ಕೊಡ್ಬೋದು ಆಯ್ತಾ. ಕೊಡಬಾರ್ದು ಅಂತ ಹೇಳಿಲ್ಲ, ಸ್ವಲ್ಪ ಮಳೆಗಾಲ ಒಂದೂವರೆ ತಿಂಗಳು ಇರ್ಬೋದು. ದಯಬಣ್ಣಗ ಒರಿಯರ್ದ ಹತ್ರ ತೊಂದರೆ ಇರ್ತವೆ. ಇಡೀ ಫ್ಲಾಟ್ ಉಂಟು ಲಾಸ್ಟ್ ಮೀಟಿಂಗ್ ರೈತ ಬಗ್ಗೆ ಪ್ರತಿ ಮೀಟಿಂಗ್ ಇಡಲ್ಲ ಯಾನ ಸ್ವಚ್ಛತೆ ಬಗ್ಗೆ ಆದ್ಯತೆ ಜಾಸ್ತಿ ಕೊರೊಂದಿಲ್ಲ ದೇಗೊಂಡ ಯಾನ್ ಮಾತಾವಾಡ್ದ ಮೆಂಬರ್ ನಾಕ್ಲೆ ಬಂತಾನ ನಿಕ್ಕಲ್ ಹೆಂಗ್ ಸಹಕಾರ ಕೊರು ನಿಕ್ಕಲ್ ಸಹಕಾರ ಕೊಂಡ ಯಾನ್ ಹಿಂಗ್ ಉಂಡಿ ಮಲ್ಪರೆ ಹೆಂಗ್ ಸಮರ್ಥ ಆಪುಂಡು ವಾರ್ಡ್ ಮೆಂಬರ್ ನಾಕ್ಲು ಅಂತ ಸಹಕಾರ ಕೊಂಡ ಬೆಲ್ಲ ಆಪುಂಡು ನಮ್ಮ ದಾದನೆ ಮಾತೇನಲ್ಲ ಐತೆ ಇನಿ ಕೊಳಚೆ ನೀರು ಬುಡ್ಪೇರು ಅಲ್ಪ ಉಮಿಲ್ ಉತ್ಪಾದನೆ ಆತ ನಮ್ಮ ಪುಲ್ಯಾಲೆ ದುಮ್ಮರ ಜನಾಂಗವು ಆಕ್ಲಿಗೆ ಡೆಂಗು ಮಲೇರಿಯಾ ಬರ್ತದೆ ಕಾಲ ಹೆಚ್ಚಿಗೆ ಬೇಡ ನಮ್ಮನೆ ಮನೆ ನಮ್ಮ ಊರ್ದಾಕ್ಲೆ ಸ್ವಚ್ಛತಾ ಬಗ್ಗೆ ಅವಳು ದೇವಸ್ಥಾನದ ಅಲ್ಪ ಕಜಾ ಬರೋಂದಿತ್ತು ಮಸೀದ್ ಅಲ್ಪ ಅಜ್ಜನಘಟ್ಟದಲ್ಪ ಪ್ರತಿಯೊಂದು ಕಡೆ ಕಜಾ ಬರೋಂದಿತ್ತು ಮೂಲೊಂಜಿ ತ್ಯಾಜ್ಯ ಘಟಕ ಮಲ್ತ ತ್ಯಾಜ್ಯ ಘಟ ಅಂದ್ರೆ ಪ್ರತಿಯೊಂದು ಜಿಲ್ಲಾಗ ₹1 ಅದೇ 6 ದಾದ ಅಂತ ಹೇಳ್ಬಂಡ 6 ಕೆಲವೊಂದು ಜನಕ್ಕೆ ಸೈನ್ ತೆತ್ತೊಂದು ತ್ಯಾಜ್ಯ ಕಾಸು ತೆತ್ತೊಂಡ್ರೆ ಬಲ್ಲಿ ನೀರು ಫ್ರೀ ಕೊರೋಡು ಒಂದು ಎಂಕಲ ಪಂಚಾಯತ್ ಐನೇ ಮೇಂಟೈನ್ ಮಲ್ಪಾರ ಆಪುಜಿ ಕಾಸು ಕೊಡ್ದು ಐಟು 5 ಜನ ಬೇಲದಾಕ್ಲು ಉಳ್ಳೇರು ಒಂಜಿ ವೆಹಿಕಲ್ ಆಯ್ತಾ ಬಾಡಿ ಕೊರೋಡು ನೀನು ಗೊತ್ತುಕೊಂಡು ಪ್ರತಿಯೊಂದು ಜಿಲ್ಲಾ ಬಾಕಿಲು ಬರ್ಪೇರು ಬತ್ತದು ಐನು ಕಜವನ್ನು ಕೊನಪೇರು ಎಲ್ಲರೂ ಮಲ್ತಂದುಲ್ಲೇರು ಅಂಚೆ ನಮ್ಮ ಒಂತ ಗ್ರಾಮ ಒಂತ ಸ್ವಚ್ಛತೆ ಉಂಟು ನೀವು ತೂದುಪ್ಪ ಅಜ್ಜನಘಟ್ಟದಲ್ಪ ಎತ್ತೋ ರಾಶಿ ಬರೋಂದಿತ್ತು ಕಜಾವ್ ರಾಜರಾಜೇಶ್ವರದಲ್ಪ ಕಜಾವ್ 6 ಬಂದ್ಪುಣೆ ಜಮಣ ನಮ್ಮ ಅಂಚೆ ಮಲ್ತಂದ
ನಮ್ಮ ಬತ್ತಿನ ನಿಧಿತ ಕಾಸು ದೆತ್ತದು ಅಭಿವೃದ್ಧಿ ಮಾಡ್ತಾರೆ ಆಪುಜಿ ಈ ಸಮಸ್ಯೆ ಪಾತೇರ್ ನಡೆದ್ರೆ ಈ ನೀರದ ಒಂಜಿ ಸಮಸ್ಯೆ ಉಂಟು ಬಟ್ ನೇನು ಬಂದ ವ್ಯವಸ್ಥೆ ಬುಡಂದಲ್ಲ ಜಾರನ್ನು ಪಾತ್ರ ಬುಡ್ಕೊಂಡು ಆಂಡಲ ಸುತ್ತಾಲದ ಪ್ರಕಾರ ಕುರ ನೀರು ಕಲುಷಿತ ನೀರು ಪೈಪಿಡು ಬತ್ತದು ತೀರ್ಥ ಪರಿಸರದ ಬಿತ್ತಿಲ್ಗು ಮದಕ ಗುವೆಲ್ಗು ದಿಂಜಿದು ಹಾಳಪ್ಪಿನ ಸಮಸ್ಯೆನು ಸ್ವತಃ ಜಾಗೆಗೆ ಬತ್ತು ತೂಯಿನ 300 ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ಪಾತೆರೊಂದು ಏನದ ಬಗೆಟು ಸೂಕ್ತ ರೀತಿಯ ಕ್ರಮ ಜರುಗಿಸಾವಪಂಡ ತೆರಿಪಾಯಿರು ನೆಕ್ಸ್ಟ್ ದಾಯನಕ್ಕೆ ನೇತ ಕೆಲಸ ದರ್ತಾರೆ ಇತ್ತನಂಡ ಪಂಚಾಯತ್ಗೆ ನಿಕಲು ಜಾಬ್ ಕಾರ್ಡ್ ಬಂತು ಈ ರೋಡ್ ಮೂಲ ಅಭಿವೃದ್ಧಿ ಆತಂಡು ಈ ಮದಕ ಬಂಪನ ಪ್ರದೇಶಡು ಅಭಿವೃದ್ಧಿ ಆತಂಡು ಕೆಲವೊಂದು ಜನಕ್ಕೆ ಮೂಲ ದಳ ಅಭಿವೃದ್ಧಿ ಆದ ಇತ್ತು ತುಲೆ ಯಾನ್ ಅಲ್ಪಾರ್ಧ ಬಣ್ಣ ತೂನ ರಾಷ್ಟ್ರೀಯ ಉದ್ಯೋಗ ಯೋಜನೆ ಜಾಬ್ ಕಾರ್ಡ್ ಬಂದು ಗೌರ್ಮೆಂಟ್ ಸರ್ಕಾರ ಇಂಕ್ಲೆಗೆ ರಸ್ತೆ ಜನ ರಸ್ತೆ ಅಕ್ಲೆ ಊರ್ದ ಅಕ್ಲೆ ಕೂಲಿ ಕೆಲಸ ಕೋರ್ದು ಮಲ್ಪಾದನು ಅಭಿವೃದ್ಧಿ ಆತನು ಈ ಕೆರೆಲ್ಲ ನೆಕ್ಸ್ಟ್ ದುಂಬದ ದಿನಕ್ಕೂ ನಮ್ಮ ವಾರ್ಡ್ ಸದಸ್ಯರನ್ನು ಗಮನದ ತಂದು ಅಭಿವೃದ್ಧಿ ಇಲ್ಲ ಮಲ್ಪ ಇಂಕ್ಲು ಬಕ ಇತ್ತೆ ಕೋಡೆ ನಮ್ಮ ಮುಂತ ಗ್ರಾಮಸ್ಥರ ಕೊರನ ಕಂಪ್ಲೇಂಟ್ ಪ್ರಕಾರ ಎಂಕ್ಲೆ ನೀವು ವಿಸಿಟ್ ಮಾಡ್ತಾ ಗ್ರಾಮಸ್ಥರ ಒಟ್ಟಿಗೆ ಸೇರಿದು ವಿಸಿಟ್ ಮಾಡ್ತಾ ಆ ವಿಸಿಟ್ ಮಾಡ್ತಿನಡೆ ಎಂಕ್ಲೆಗೆ ಸತ್ಯಾಂಶ ಗೊತ್ತಾಂಡು ಕೊಳಚೆ ನೀರು ಇದೇ ಬುಡಂದುಲ್ಲೇರು ಎನ್ನ ಆದ್ಯತೆ ಎನ್ನ ಒಂಜಿ ಹೇಮ್ ಅವೇಪುಂಡು ದೇವನ ಸ್ವಚ್ಛತಾ ಗ್ರಾಮ ಅವಾರ್ಡು ಕೊಲಕು ಗ್ರಾಮ ಬಲ್ಲಿ ನಮ್ಮ 300 ಪಂಚಾಯತನ್ನು ಆಯ್ನಾಥ್ ಎಂಕ್ಲು ಸ್ವಚ್ಛತಾ ಗ್ರಾಮ ಮಲ್ಪೆರೆ ವಿದಾಡ್ದ ಈ ಸರ್ದ ಅಧ್ಯಕ್ಷರು ಬತ್ತದ ಮೂಜಿ ತಿಂಗಳ ಆಯ್ನಾತ್ರೆ ಯಾನೆ ಬಕ್ಕ ನಮ್ಮ ವಾರ್ಡ್ ಸದಸ್ಯರ ನಕ್ಲುಲ್ಲೇರು ಬಕ್ಕ ಎಡ್ಡ ಎಂಕ್ಲ ಪಂಚಾಯತ್ ಅಭಿವೃದ್ಧಿ ಪಿ ಡಿ ಒಲ್ಲೇರು ಎಂಕ್ಲೆ ಸಹಕಾರ ಕೊರೊಂದುಲ್ಲೇರು ಇಂಗು ಮುಡಿದ ಬಗ್ಗೆ ಯಾನು ಮೂಜಿ ಮೀಟಿಂಗ್ ಇಡ್ಲ ಇಂದೇ ಪಾತರಂದುಲ್ಲೆ ಸದಸ್ಯರೇ ಗೊತ್ತುಂಡು ದಯದಕ್ಷಿಣೆ ಇಜ್ಜಂದೆ ಯಾನು ರಾಜಕೀಯ ಮಲ್ಪಂದೆ ಮಾತ್ರ ಜನಕ್ಲ 300 ಗ್ರಾಮದ ನಮ್ಮ ಗ್ರಾಮಸ್ಥರನ್ನ ಆರೋಗ್ಯದ ದೃಷ್ಟಿಡು ಈ ಕೊಲಕ್ಕು ನೀರು ಬುರನ್ ಲೆಕ್ಕ ಎಂಕ್ಲ ಅಕ್ಲೆ ಇಮಿಡಿಯೇಟ್ಲಿ ಮೂಜಿ ತಿಂಗಳದಲ್ಲ ಇಡು ಪಣ್ಣ ಒಂಜಿ ಅಕ್ಲೆಗೆ ನೋಟಿಸ್ ಕೊರೋಡು ನೋಟಿಸ್ ಕೊರ್ದು ಅಕ್ಲೆ ಒಂಜಿ ಟೈಮ್ ಕೇನ್ವೇರು ಆ ಟೈಮ್ ನಾನು ನೆಕ್ಸ್ಟ್ ಮರಿಯಾಲಾಡ ನಂಗೆ ಇಂಗುಂಡಿ ಮಲ್ಪರ ಆಪುಜಿ ಮರಿಯಲ್ಲ ಕರೀನೆ ಅದಕ್ಕೆ ಬೋರ್ಡೇನ ವ್ಯವಸ್ಥೆ ವಾರ್ಡ್ ಸದಸ್ಯರು ನಂಗೆ ಒಟ್ಟಿಗೆ ಉಲ್ಲೇರು ಬಕ ನಮ್ಮ ಆಯ್ನಾಥ ಸಹಕಾರ ನಮ್ಮ ಪಂಚಾಯತ್ ಪಿ ಡಿ ಎಲ್ಲ ಕೊರ್ಪಿರ ಮೇರೆ ಬತ್ತಿ ಬಕ ಮಸ್ತ್ ಅಭಿವೃದ್ಧಿ ಆತಂಡು ರಾಷ್ಟ್ರೀಯ ಉದ್ಯೋಗ ದುಮ್ಮದ ಪಿ ಡಿ ಬರದಿಜ್ಜಾಂಡ ಮಲ್ತಂದಿಜ್ಜಾಂಡ ದಯಮಾಡ ಈ ಸಾರಿ ಆರು ಬತ್ತಿ ಬಕ 300 ಪಂಚಾಯತ್ಲ ಡೆವಲಪ್ಮೆಂಟ್ ಆತಂಡು ದುಮ್ಮದ ಟೈಮ್ ಇಡ್ಲ ಬೇಲೆ ಆತಂಡು ಈ ಸಾರಿ ಇಲ್ಲ ಮೂಜಿ ತಿಂಗಳು ನಮ್ಮ ಸಾಧಾರಣ ಮಲ್ತಂದುಲ್ಲ ಅಭಿವೃದ್ಧಿ ನೆಕ್ಸ್ಟ್ ಮೂಜಿ ತಿಂಗಳು ಮರಿಯಲ್ಲ ಕರೀನೆ ಈ ಕೆರೆಕ್ಲ ಒಂಜಿ ತಡೆಬೇಲಿ ಮಲ್ಪನ ವ್ಯವಸ್ಥೆ ಮಲ್ಪುವ ಪಣ ಇದು ಇನಿ ಓಪನ್ ಪ್ರದೇಶ ಓಲ ಜೋಕುಲು ಬತ್ತೇರನ ಗೊಬ್ಬುದು ದಳ ಜೋಕುಲನ ಜೀವಾಗ್ಲ ತೊಂದರೆ ಪಣ ಇನಿ ಹಿರಿಯಕ್ಲು ಮತ್ತು ಇಲ್ಲಡು ಉಲ್ಲೇರು ಲಾಕ್ಡೌನ್ ಅರ್ದಾದು ಬೇಲೆಗೆ ಬಯರ ಮೂಲ ಏರ್ಲ ಪೂಜೆ ಆ ಟೈಮ್ ಜೋಕ್ಲೆ ಗೊತ್ತು ಪೂಜೆ ಇಂದು ಏತ ಆಲ ಉಂಟು ಬಂಡದು ತತ್ತದ ಬೂರ್ನ ನಮ್ಮ ಪಂಚಾಯತ್ಗೆ ಜವಾಬ್ದಾರಿ ಅವು ಇನ್ನೇನು ಎಂಕಲು ವಾರ್ಡ್ ಸದಸ್ಯರು ಇತ್ತ ಎನ್ನ ಗಮನ ಕಂತೇರು ದುಮ್ಮದ ದಿನ ಇನ್ನೆಕ್ಲ ಒಂದು ಎಮರ್ಜೆನ್ಸಿ ಬೇಲಿ ತಡೆಬೇಲಿ ಮಲ್ತದೆ ಮಲ್ತ ಗ್ರಾಮದ ಪ್ರತಿಯೊಂದು ವಿಷಯಡ್ಲ ಅಭಿವೃದ್ಧಿದ ವಿಷಯಡು ನಮ್ಮ ಜತನುವ ಪಂಡದು ವಸತಿ ಸಮುಚ್ಚಯ ಬೊಕ್ಕ ಸಾರ್ವಜನಿಕವಾದ ಕುರೆನೀರು ಬುಡ್ಪುನಕ್ಲೆಗ್ ನೋಟಿಸ್ ಕೊರ್ಪ ಸದ್ಯಗು ಕುರೆನೀರು ಬೇತೆ ಕಡೆಗೆ ಪಸರಿಸೆಂದಲಕ ವ್ಯವಸ್ಥೆ ಮಲ್ಪುವ ಅವಿರ್ದು ಬೊಕ್ಕ ಇಂದೆಗ್ ಇಂಗುಗುಂಡಿದ ವ್ಯವಸ್ಥೆ ಮಲ್ಪವ ಪಂಡದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ನಾಯಕ್ ತೆರಿಪಾಯಿರು ಈಗ 300 ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಉಂಟು. ನಮಗೆ ಕೆರೆಗಳು ಸಹ ಎಲ್ಲೆಲ್ಲಿ ಇದೆಯಾ ಅದನ್ನು ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡಬೇಕಂತ ಸರ್ಕಾರದಿಂದಲೇ ಒಂದು ಆದೇಶ ಮತ್ತು ಸುತ್ತೋಲೆ ಬರ್ತಾ ಉಂಟು. ಅದರ ಪ್ರಕಾರ ಈ ಕೆರೆಯನ್ನು ಸಹ ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಪ್ರಪೋಸಲ್ ಕಳಿಸಿದ್ದೇವೆ. ಅದು ಬಂದ ನಂತರ ಇದನ್ನು ಸಹ ಒಳ್ಳೆ ಕೆರೆಯಾಗಿ ನಾವು ಮಾರ್ಪಡಿಸ್ತೇವೆ ಅಂತೇಳಿ ನಮ್ಮ ಇವರು ಅಧ್ಯಕ್ಷರಿದ್ದಾರೆ ಮತ್ತು ಸದಸ್ಯರೆಲ್ಲ ಇದ್ದಾರೆ. ನಾವೆಲ್ಲ ಪಣ ತೊಟ್ಟು ಅದನ್ನು ಸರಿ ಮಾಡಿಸ್ತೇವೆ. ಮತ್ತು ಈಗ ನಾವು ಬಂದದೇನೆಂದರೆ ಈ ಕೊಳಚೆ ನೀರಿದ್ದು ಸಮಸ್ಯೆ ಇರೋದ್ರಿಂದ ಆ ಕೊಳಚೆ ನೀರು ಏನಿದೆ ಮೇಲಿಂದ ಕೆಳಗೆ ಬರುವಂಥದ್ದು ನಿಜವಾಗಿ ಅದು ಮಳೆ ನೀರಿಗೋಸ್ಕರ ಮಾಡಿರುವಂಥದ್ದು ಚರಂಡಿ. ಆದರೆ ಈಗ ನೋಡಿದರೆ ಎಲ್ಲ ಇದು ಇವತ್ತು ನಿನ್ನೆದು ಸಮಸ್ಯೆ ಅಲ್ಲ. ಇದು ನನಗೆ ಅನ್ಸೋ ಒಂದು 7-8 ವರ್ಷದಿಂದ ಮನವಿ ಸಹ ಮತ್ತು ಸಮಸ್ಯೆ ಇದ್ದದೇ ಇದು. ಮತ್ತು ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಇರೋದ್ರಿಂದ ಈ ಕೊಳಚೆ ನೀರು ಬರುವಂಥದ್ದು ನಾವು ತಡಿಬೇಕಂತೇಳಿ ಈಗ ಆಲ್ರೆಡಿ ಈಗಿನ ಆಡಳಿತ ಏನಿದೆ ಅವರು ಸ್ವಚ್ಛತೆಗೆ ತುಂಬ ಆದ್ಯತೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಹಿಂಗೊಂಡು ಅವರು ಅಧ್ಯಕ್ಷರು ಆಲ್ರೆಡಿ ಅವರ ವಾರ್ಡಲ್ಲಿ ಸುಮಾರು ಇಂಗುಗುಂಡಿಗಳನ್ನು ಮಾಡಿಸಿದ್ದಾರೆ.
ಇಲ್ಲಿ ಸಹ ನಾವು ಸದಸ್ಯರಲ್ಲಿ ಏನು ವಿನಂತಿ ಮಾಡೋದಂದರೆ ಇಲ್ಲಿ ಸಹ ಎಲ್ಲರಿಗೂ ಸಹ ಮನವರಿಕೆ ಮಾಡಿ ಎಲ್ಲ ಪ್ರತಿಯೊಂದು ಮನೆಗೂ ಒಂದು ಇಂಗು ಗುಂಡಿ ಆಗಬೇಕು. ಇಂಗು ಗುಂಡಿ ಆದರೆ ಇಂಥ ಕೊಳಚೆ ನೀರು ಬರುವುದು ನಿಲ್ತದೆ. ಖಾಲಿ ಮಳೆ ನೀರಿಗೋಸ್ಕರ ಮಾತ್ರ. ಮತ್ತು ಇಲ್ಲಿ ನಮ್ಮ ಎದುರುಗಡೆ ಸಹ ಒಂದು ಕೆರೆ ಉಂಟು, ಅದನ್ನು ಸಹ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ನಮ್ಮ ಇದರಲ್ಲಿ ಪಂಚಾಯತಲ್ಲಿ ನಿರ್ಣಯ ಮಾಡಿ ಅದನ್ನು ಮುಂದುವರಿಸ್ತೇವೆ. ಪಂಚಾಯತ್ ಸದಸ್ಯರು ಸರ್ವಶ್ರೀ ಮಹಾಬಾಲ್ ದೆಬ್ಬೆಲಿಮಾರ್, ಭುಜಂಗ ರೈ, ಆರಿಫ್, ಸ್ಥಳೀಯರು ಸರ್ವಶ್ರೀ ಶ್ರೀಧರ್, ಭೋಜ ಪೂಜಾರಿ, ರೋಹನ್, ವಿಶು, ಪ್ರಸಾದ್, ಶರತ್, ರತನ್, ಯಾದವ್, ದಿನೇಶ್, ಪ್ರತಾಪ್, ಭಾಸ್ಕರ್, ಉದಯ್, ಸುಶೀಲಾ, ಭಾರತಿ, ಭವಿಷ್, ಈಶ್ವರ್, ಸಂದೀಪ್, ವನಿತಾ, ಮನೋಹರ್ ಇಂಚಿತಿ ಪ್ರಮುಖರು ಈ ಪೊರ್ತೋಟಿಗೆ ಇದ್ದರು.